ಪುತ್ತೂರಿನಲ್ಲಿ ನಡೆದ ಲವ್ ಸೆಕ್ಸ್ ದೋಖಾ ಪ್ರಕರಣ ಸಂಬಂಧಿಸಿ ಪುತ್ತೂರು ನ್ಯಾಯಾಧೀಶರ ಮುಂದೆಯೇ ಸಂತ್ರಸ್ತೆ ಮತ್ತು ಆರೋಪಿ ಕೃಷ್ಣ ಜೆ ರಾವ್ ಹಾಗೂ ಮಗುವಿನ ರಕ್ತವನ್ನ ಸಂಗ್ರಹಿಸಿ ಡಿಎನ್ಎ ಟೆಸ್ಟ್ಗಾಗಿ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ಕಳಿಸಿರುವಂತಹ ವಿಚಾರ ತಮಗೆಲ್ಲರಿಗೂ ಗೊತ್ತೇ ಇದೆ. ಇದೀಗ ಡಿಎನ್ಎ ಟೆಸ್ಟ್ ರಿಪೋರ್ಟ್ ಪಾಸಿಟಿವ್ ಆಗಿ ಬಂದಿದೆ. ಈ ಮುಖೇನ ಆರೋಪಿ ಕೃಷ್ಣನೇ ಮಗುವಿನ ಅಪ್ಪ ಎಂದು ಸಾಬೀತಾಗಿದೆ. ಇನ್ನಾದರೂ ಈ ಪ್ರಕರಣ ಒಳ್ಳೆ ರೀತಿಯಲ್ಲಿ ಇತ್ಯರ್ಥವಾಗಬೇಕು ಎಂದು ವಿಶ್ವಕರ್ಮ ಮಹಾಸಭಾ ಅಧ್ಯಕ್ಷ ಕೆಪಿ ನಂಜುಂಡಿ ಹೇಳಿದ್ದಾರೆ. ಪುತ್ತೂರಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಂತ್ರಸ್ತೆಯ ಕುಟುಂಬ 3 ತಿಂಗಳಿನಿಂದ ನ್ಯಾಯಕ್ಕಾಗಿ ಹೋರಾಡ್ತಾ ಇದೆ. ಆದಷ್ಟು ಬೇಗ ಇನ್ನಾದ್ರೂ ಕೂಡ ಆರೋಪಿ ಕೃಷ್ಣ ಜೆ ರಾವ್ ಸಂತ್ರಸ್ತೆ ಯುವತಿಯನ್ನ ಮದುವೆ ಆಗಬೇಕು, ಆ ಮಗುವಿಗೆ ತಂದೆಯ ಸ್ಥಾನ ತುಂಬಬೇಕು ಎಂದು ಒತ್ತಾಯಿಸಿದ್ರು. ಇನ್ನು ಸಂತ್ರಸ್ತೆಯ ತಾಯಿ ಮಾತನಾಡಿ, ಆರೋಪಿ ಕೃಷ್ಣ ಜೆ ರಾವ್ ಕುಟುಂಬ ಡಿಎನ್ಎ ಟೆಸ್ಟ್ ಮಾಡಿಸುವಂತೆ ಒತ್ತಾಯಿಸಿತ್ತು. ಈಗ ಅದರ ರಿಪೋರ್ಟ್ ಕೂಡ ಬಂದಿದೆ. ಹಿಂದೂ ಸಂಘಟನೆಯ ಮುಂದೆ ನಿಂತು ಇಬ್ಬರ ಮದುವೆ ಮಾಡಿಸಬೇಕು, ಮಹಾಲಿಂಗೇಶ್ವರ ದೇವರು ನಮ್ಮ ಕೈ ಬಿಡೋದಿಲ್ಲ ಎಂದು ನಂಬಿದ್ದೇವೆ ಎಂದು ಹೇಳಿದ್ರು. ಅವರು DNA ಮಾಡಿಸ್ಬೇಕು, ಆಮೇಲೆ ಅದು ನಮ್ಮ ಮಗುನ ಅಲ್ವಾ ಅನ್ನೋದನ್ನು ಅವ್ರು ಕೋರ್ಟಲ್ಲಿ ಕೂಡ ಹೇಳಿದರು. ಅದು ನಿನ್ನೆ DNA ರಿಪೋರ್ಟ್ ಬಂದಿದೆ. ಬೆಳಗ್ಗೆ ಇಲಾಖೆಯಿಂದ ಆ ಮಗುವಿನ ತಾಯಿಗೆ ಮತ್ತು ತಾಯಿಗೆ ಹೇಳಿದರು. ಸೊ ನನಗೂ ಕೂಡ ಮಾಹಿತಿ ಬಂತು. ಅದು ಅವರೇ ಶ್ರೀಕೃಷ್ಣನೇ ಮಗುವಿನ ಅಪ್ಪ ಅನ್ನೋದು DNA ದೃಢಪಡಿಸಿದೆ. ಆದರೆ ನಮ್ಮ ಮನವಿ ಇಷ್ಟೇ, ಹೋರಾಟಗಳು ಬೇರೆ ಬೇರೆ ರೀತಿ ವಾಗ್ವಾದಗಳು ಬೇಡ. ಒಂದು ಮಗುವಿಗೆ ಅಪ್ಪ ಬೇಕು, ಆ ಹುಡುಗಿಗೆ ಗಂಡ ಬೇಕು, ಅವನಿಗೂ ಕೂಡ ಹೆಂಡತಿ ಬೇಕು, ಮಗು ಬೇಕು, ಒಟ್ಟಾರೆ ಒಂದು ಸಂಸಾರ ಆಗಬೇಕು. ಅದನ್ನು ಅವ್ರ ತಂದೆ ತಾಯಿಗಳು ಅರ್ಥ ಮಾಡಿಕೊಂಡು ಒಂದು ಮಗು ಏನು DNA ಮೂಲಕನೇ ಅವನೇ ಅಪ್ಪ ಅಂತ ಆದಮೇಲೂ ಕೂಡ ಅವ್ರೇನಾದರೂ ಹಠ ಮಾಡಬಾರ್ದು. ದೊಡ್ಡ ಮನಸ್ಸು ಮಾಡಿ ಆ ಹುಡುಗಿನ ಮದುವೆ ಮಾಡಿಕೊಂಡು ಅವ್ರಿಗೊಂದು ಬಾಳ್ವೆ ಕೊಡಬೇಕು ಅಂತ. ಈಗಲೂ ಕಾನೂನಲ್ಲಿ ನಮಗೆ ಭಾಳಷ್ಟು ಅವಕಾಶಗಳು ಅವ್ರನ್ನ ಶಿಕ್ಷಿಸುವಂಥದ್ದಿದ್ರೂ ಕೂಡ ನಾವು ಮಾಡೋದಿಲ್ಲ. ಒಂದು ಸಂಸಾರ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಅವರು ನನ್ನ ಮನವಿಯಿಂದ ಸ್ವೀಕಾರ ಮಾಡಿ ಒಂದು ಸಂಸಾರ ಗಟ್ಟಿಯಾಗಿ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವ್ರ ತಂದೆ ತಾಯಿಗಳಿಗೆ ಕೇಳೋದ್ರ ಜೊತೆಗೆ ಇದಕ್ಕೋಸ್ಕರ ಭಾಳಷ್ಟು ಹಿಂದುತ್ವ ಇರ್ತಕ್ಕಂಥ ಎಲ್ಲ ನಾಯಕರುಗಳು, ಯಾಕಂದರೆ ಪುತ್ತೂರು ಅಂದ ತಕ್ಷಣ ಹಿಂದುತ್ವ ಅಂತ ಬರ್ತದೆ. ಹಿಂದುತ್ವ ಏನು ಹೇಳುತ್ತೆ, ಅನ್ಯಾಯ ಆಗಬಾರ್ದು ಅನ್ನುತ್ತೆ. ಹಿಂದುತ್ವದ ಇನ್ನೊಂದು ಮುಖವಾಗಿರುವಂಥ ವಿಶ್ವಕರ್ಮ ಸಮಾಜದ ಹೆಣ್ಮಗು ಮೇಲೇ ಇಷ್ಟೊಂದು ದೌರ್ಜನ್ಯ ಆಗಿರುವಾಗ ಹಿಂದುತ್ವನ ಪ್ರತಿಪಾದನೆ ಮಾಡೋ ಪ್ರತಿಯೊಬ್ಬರೂ ಕೂಡ ಎಲ್ಲ ಪಕ್ಷಾತೀತವಾಗಿ ಧರ್ಮದ ಯಾವುದೇ ಧರ್ಮ ಆಗಲಿ ಎಲ್ಲರೂ ಸೇರಿ ಆ ಹುಡುಗಿಗೆ ಒಂದು ಬಾಳು ಕೊಡಿಸ್ಬೇಕು ಅಂತಾರೆ. ನಾನು ಅವರಲ್ಲಿ ಕೂಡ ಮನವಿ ಮಾಡ್ತೀನಿ. ಅವರಲ್ಲ ಅಂತ ಹೇಳಿದ್ದು ಅವ್ರದ್ದು. ಈಗ DNA ಅಲ್ಲಿ ಅವನದ್ದು ಪ್ರೂವ್ ಆಯ್ತಲ್ಲ ಅಷ್ಟೇ, ಅಂದ್ರೆ ಈಗ ಮದುವೆ ಮಾಡ್ಕೊಳ್ಳಿ ಅಂತ ಅಷ್ಟೇ. ಹೌದು, ಅಂದ್ರೆ ಅವನು ಬೇರೆ ಹೇಳೋರನ್ನೆಲ್ಲ ಕೇಳಿ ಅವನು ಹಾಗೆ ಹೇಳಿರ್ಬೋದು. ಈಗ ಮಗುಗೆ ಅಪ್ಪ ಬೇಕಲ್ಲ, ಅದಕ್ಕೋಸ್ಕರ ನಾನು ಅಷ್ಟೇ ಮದುವೆ ಮಾಡಲಿ ಈಗ ಸಂತ ಅಷ್ಟೇ. ಇನ್ನು ಮುಂದಿನ ಹೋರಾಟ ಮದುವೆ. ನಾವು ಇದಕ್ಕಿಂತ ಮುಂಚೆನೇ ಹೇಳಿದಷ್ಟೇ, ಇವಾಗಲೂ ಹೇಳುತ್ತಿರೋದು ಅಷ್ಟೇ, ಮದುವೆ ಮಾಡಿಸಿ. ಇನ್ನೇನದು ಶಿಕ್ಷೆಗೆ ಯಾವುದಕ್ಕೂ ಇದು ಬೇಡ, ಮದುವೆ ಮಾಡಿಸಿ. ಈಗಲೂ ಅವ್ರು ಏನೇ ತಪ್ಪು ಮಾಡಿರ್ಬೋದು, ಯಾರು ಅಂದರೆ ಮದುವೆ ತನಕ ಸಹ ಅವರು ಬಂದಿದ್ದಾರೆ. ಅದರ ನಂತರ ಯಾರ್ದೋ ಮಾತು ಕೇಳಿಕೊಂಡು ಅಲ್ಲ ಹಾಗೆ ಹೀಗೆ DNA ಟೆಸ್ಟಿಗೆಲ್ಲ ಇದು ಮಾಡಿದ್ದಾರೆ. ಈಗೆಲ್ಲ ಅದು ಗೊತ್ತಾಯ್ತಲ್ಲ, ಪ್ರೂಫ್ ಆಯ್ತಲ್ಲ ನನ್ನ ಮಗನದೇ ಅಂತ. ಇನ್ನೂ ಬರಲಿ ಅಲ್ವಾ, ಮುಂದೆ ಬರಲಿ, ಮದುವೆಗೆ ಬಂದಿದೆ. ಇದೆಲ್ಲ ಫೇಸ್ ಮಾಡ್ಕೊಂಡು ನಾವು ಕೂತಿದ್ದೇವೆ. ಆ ಒಂದು ಸತ್ಯ ಹೊರ ಬಂದೇ ಬರುತ್ತೆ ಅಂತ ಮಹಾಲಿಂಗೇಶ್ವರ ದೇವರನ್ನು ಮುಟ್ಟಿಸಿದ್ದಾರೆ. ಈಗಾದರೂ ಮುಂದೆ ಬರಲಿ. ಅವರು ಮಾಡ್ತಿರುವ ಸೇವೆ ದೇವರಿಗೆ, ಮಹಾಲಿಂಗೇಶ್ವರ ದೇವರಿಗಲ್ವಾ, ಆ ದೇವರೇ ಕಣ್ಣು ಬಿಟ್ಟಿದ್ದಾರೆ. ಇನ್ನಾದರೂ ಮುಂದೆ ಬರಲಿ ಮದುವೆ.